ಕ್ಷೇಮಧಾಮ ಆಯುರ್ವೇದ ಆಸ್ಪತ್ರೆ ಬ್ರಹ್ಮಾವರ, ಫಾರ್ಚೂನ್ ಆರೋಗ್ಯ ವಿಜ್ಞಾನಗಳ ಸಂಸ್ಥೆ ಬ್ರಹ್ಮಾವರ, ಶ್ರೇಷ್ಠ ವೇದ ಫೌಂಡೇಶನ್ ಕುಂದಾಪುರ, ಲಯನ್ಸ್ ಕ್ಲಬ್ ಬ್ರಹ್ಮಗಿರಿ ಉಡುಪಿ ಇವರುಗಳ ಜಂಟಿ ಸಹಯೋಗದೊಂದಿಗೆ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಕುತ್ಪಾಡಿಯ ವೈದ್ಯಕೀಯ ಅಧೀಕ್ಷಕಿ ಡಾ ಮಮತಾ ಕೆವಿ, ಹೆಣ್ಣು ಪ್ರಕೃತಿಯ ಸುಂದರವಾದ ಸೃಷ್ಟಿ, ಮನೆಯ ಹೊರಗೆ ಹಾಗೂ ಒಳಗೆ ಯಶಸ್ವಿ ಜೀವನ ಸಾಗಿಸುವಂತಹ ಶಕ್ತಿ ಹಾಗೂ ಸಾಮರ್ಥ್ಯವಿರುವವರು. ಮಹಿಳೆಯರು ಕಷ್ಟದಲ್ಲಿರುವವರಿಗೆ ಸಹಾಯ ಸಹಕಾರ ಮನೋಬಲವನ್ನು ಒದಗಿಸಿಕೊಡುವುದಕ್ಕೆ ಮಹಿಳಾ ದಿನಾಚರಣೆ ಸ್ಫೂರ್ತಿ ಕೊಡಲಿ ಎಂದರು. ಇಂತಹ ಮಹಿಳಾ ದಿನಾಚರಣೆಯ ಆಚರಣೆ ಎಲ್ಲರಿಗೆ ಇನ್ನಷ್ಟು ಸ್ಫೂರ್ತಿ ಕೊಡಲಿ, ಕಷ್ಟದಲ್ಲಿರುವವರನ್ನು ಗುರುತಿಸಿ ಅವರಿಗೆ ನಮ್ಮಿಂದ ಆದಷ್ಟು ಸಹಾಯ, ಎಲ್ಲ ರೀತಿಯ ಸಹಕಾರ, ಅವರಿಗೆ ಮನೋಬಲ ಇಂತಹವುಗಳನ್ನು ಒದಗಿಸಿ ಕೊಡಲಿಕ್ಕೆ ಒಂದು ಅವಕಾಶ ಆಗಲಿ. ಹಾಗೂ ಸಮಾಜದಲ್ಲಿ ಇರುವಂತಹ ಕೆಡುಕುಗಳನ್ನು ಹೆಂಗಸರ ಅಥವಾ ಮಹಿಳೆಯರ ಸೇಫ್ಟಿ ಅಥವಾ ಅವರ ಜಾಗರೂಕತೆಗೆ ಒದಗುವಂತಹ ಧಕ್ಕೆಗಳು ಅಥವಾ ಅವರಿಗೆ ಬರುವಂತಹ ಆಪತ್ತುಗಳು, ತೊಂದರೆಗಳು ಇಂಥವುಗಳನ್ನು ಎದುರಿಸಲಿಕ್ಕೆ ಎಲ್ಲ ಸಮಾಜ ಕಂಕಣಬದ್ಧರಾಗೋಣ. ಮಂಗಳೂರಿನ ಮಿಸಸ್ ವರ್ಲ್ಡ್ ಸೂಪರ್ ಮಾಡೆಲ್ 2019ರ ಡಾಕ್ಟರ್ ಪ್ರಿಯದರ್ಶಿನಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಆಸೆಗಳಿಗೆ ಪ್ರೇರಣೆ ಕೊಡಬೇಕು ಎಂದು ಹೇಳಿದರು. ಹಾಗೂ ಮಹಿಳಾ ದಿನಾಚರಣೆಯ ಮಾಹಿತಿ ಮತ್ತು ಮಹತ್ವವನ್ನು ತಿಳಿಸಿಕೊಟ್ಟರು. ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅನ್ನೋದು ಒಂದು ಟ್ರೆಂಡ್ ಆಗಿ ಹೋಗಿದೆ. ಏನು ಹೇಳ್ತಾರೆ, ನಾವು ಮಹಿಳೆಯರಿಗೆ ಪ್ರಮೋಟ್ ಮಾಡಬೇಕು, ಅವರಿಗೆ ಮುಂದೆ ಬರಲಿಕ್ಕೆ ಸಹಾಯ ಮಾಡಬೇಕಂತ. ನಾವು ನಮ್ಮ ತಾಯಿಯ ಹೊಟ್ಟೆಯಲ್ಲೇ ಮುಂಬಲ್ಲೇ ಇರುವಾಗಲೇ ಎಂಪವರ್ ಆಗಿರ್ತೀವಿ, ಹೊರಗೆ ಬಂದು ಇನ್ನೂ ಎಂಪವರ್ ಆಗ್ತೀವಿ. ನಮಗೆ ಯಾರಿಂದ ಎಂಪವರ್ಮೆಂಟ್ ಬೇಕಾಗಿಲ್ಲ, ವಿ ಆರ್ ಬಾರ್ನ್ ವಿತ್ ದ ಎಂಪವರ್ಮೆಂಟ್. ಸೊ ಇಲ್ಲಿ ಪ್ರತಿಯೊಬ್ಬರ ಮಹಿಳೆಯರು ಇರ್ಬೋದು, ಅವರೆಲ್ಲರೂ ಎಂಪವರ್ಡ್. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಬ್ರಹ್ಮಾವರದ ಕ್ಷೇಮಧಾಮ ಆಯುರ್ವೇದ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಬಿ ವಿನಯಚಂದ್ರ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬ ಹೆಣ್ಣು ಸಮಾಜದ ಕಣ್ಣು, ಅವಳನ್ನು ಗೌರವಿಸಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕತೆ ಕಂಡುಕೊಳ್ಳಬಹುದೆಂದರು. ಅಂತ ಹೇಳಿದ್ರೆ ಬುದ್ಧಿಮತ್ತೆಯಲ್ಲಿ ಗಂಡಿಗಿಂತ 4 ಪಾಲು ಜಾಸ್ತಿ ಇದ್ದಾಳೆ. ಬಹುಶಃ ಈ ಸಮಾನತೆ ಅಂತ ಹೇಳಿದ್ರೆ ಅವಳು ಮೇಲಿಂದ ಕೆಳಗೆ ಬರ್ತಾಳೆ ಅಂತ ಹೇಳುತ್ತಾನೆ. ಬಹುಶಃ ತನ್ನ ಅಸ್ತಿತ್ವ ಏನು ಅನ್ನುವಂಥದ್ದನ್ನು ಅವಳು ಅಂತ ಹೇಳಿದ್ರೆ ಇಂಟ್ರಾಸ್ಪೆಕ್ಟ್ ಅಂತ ಹೇಳ್ತೇವೆ, ಸ್ವಸ್ವರೂಪ ಜ್ಞಾನ ಅಂತ. ನಾನು ಏನು, ನಾನು ಎಷ್ಟು ಅನ್ನುವಂಥ ಸ್ವಸ್ವರೂಪ ಜ್ಞಾನವನ್ನು ನಾವು ಪಡೆದುಕೊಂಡಾಗ, ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿಕೊಂಡಾಗ ಒಬ್ಬ ಹೆಣ್ಣು ಯಾವ ಮಟ್ಟಕ್ಕೆ ಬೆಳೆಯಬಹುದು. ಯಕ್ಷಗಾನ ಕಲಾವಿದರೊಬ್ಬರನ್ನು ಎದುರಿದ್ದಾರೆ. ಈ ಸಮಯದಲ್ಲಿ ಆರೋಗ್ಯ ಕಾರ್ಡ್, ಹೆಲ್ತ್ ಕಾರ್ಡ್, ಸದಸ್ಯತ್ವ ಕಾರ್ಡ್ ಅನ್ನು ಅನಾವರಣಗೊಳಿಸಲಾಯಿತು. ಲಯನ್ಸ್ ಕ್ಲಬ್ ಬ್ರಹ್ಮಾವರದ ಅಧ್ಯಕ್ಷರಾದ ಹರಿಪ್ರಸಾದ್, ಉದಯ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಚರಿಷ್ಮಾ ಶೆಟ್ಟಿ ಉಪಸ್ಥಿತರಿದ್ದರು.